ಓಕೆನಾ? ಹೇಳಿ ಸರ್. ರಾಜ್ಯಾದ್ಯಂತ ನಾಳೆ 23ನೇ ತಾರೀಕು 8, 9, 10, 11ನೇ ತರಗತಿಗಳನ್ನ ಓಪನ್ ಮಾಡ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ಮನೆಗಳಲ್ಲಿ ಮಕ್ಕಳಿಗೆ ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಒಳ್ಳೆಯ ಶಿಕ್ಷಣವನ್ನು ಆನ್ಲೈನಲ್ಲಿ ಕೊಡೋಕ್ಕಾಗಲಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಟೆಕ್ನಿಕಲಿ ಅಲ್ಲಿ ಇಂಟರ್ನೆಟ್ ಇಲ್ಲದೆ ಇದ್ದ ಕಾರಣಕ್ಕಿರ್ಬೋದು, ಅಥವಾ ಮಕ್ಕಳ ಆಸಕ್ತಿನೂ ಒಂಚೂರು ಈ ಫೋನ್ ಇಟ್ಕೊಂಡು ಪಾಠ ಕಲಿಯುವಂಥದ್ರಲ್ಲಿ ಆಸಕ್ತಿ ಕಡಿಮೆ ಇದ್ದಿದ್ದ ಕಾರಣಕ್ಕೋಸ್ಕರನೇನು ಅದರಿಂದ ಸ್ವಲ್ಪ ಕೋವಿಡ್ ದಿನ ಇದುವೇ ಸಹಿತ ಕಡಿಮೆ ಆಗಿರೋದ್ರಿಂದ ಆಫ್ಲೈನಲ್ಲಿ ಶುರು ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳೇ 23ನೇ ತಾರೀಕು ಅಂತ ಘೋಷಣೆ ಮಾಡೋದು. ಟಾಸ್ಕ್ ಫೋರ್ಸ್ನವರು ಮತ್ತು ತಾಂತ್ರಿಕ ಸಲಹೆ ಸಮಿತಿ ಇಬ್ಬರೂ ಸಹಿತ ಅದನ್ನು ಒಪ್ಕೊಂಡಿದ್ದರಿಂದ ಶುರು ಮಾಡ್ತಾಯಿದ್ದೀವಿ. ಎಲ್ಲ ಕಡೆ DOಗಳು ಮತ್ತು DDPಗಳ ಜೊತೆನೂ 2 ಮೀಟಿಂಗ್ ಆಯಿತು. ಎಲ್ಲರೂ ಆಸಕ್ತಿ ತಗೊಂಡಿದ್ದಾರೆ ಮತ್ತು ಎಲ್ಲರ ಒಪಿನಿಯನ್ ಒಂದೇ ಇದೆ, ಮಕ್ಕಳುಗಳು ಶಾಲೆಗೆ ಬರೋಕ್ಕೆ ರೆಡಿ ಇದ್ದಾರೆ ಅಂತ. ಆದರೆ SOPನ ಫಾಲೋ ಮಾಡ್ತೀಯಾರೋ ಇಲ್ಲೋ ಅನ್ನೋ ನೋಡ್ಕೊಳ್ಳೋಕ್ಕೋಸ್ಕರ ಇವತ್ತಿಂದನೂ 2 ಶಾಲೆ ನಾನು ವಿಸಿಟ್ ಮಾಡ್ತೀನಿ. ಎಲ್ಲ DDPI ಮತ್ತು BEOಗಳು 50% ಆಫ್ ದ ಶಾಲೆ ಮಾಡಬೇಕು ಅಂತ ಹೇಳಿದ್ದೀನಿ. ಅವ್ರುಗಳು ಸಹಿತ ಎಲ್ಲ ಕಡೆ ಆಸಕ್ತಿ ತಗೊಂಡು ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಸರ್, ಈಗ ಶಾಲೆಗೆ ಬರೋದಕ್ಕೆ ಮಕ್ಕಳಿಗೆ ಪೋಷಕರ ಅನುಮತಿ ಪತ್ರ ಕಡ್ಡಾಯ ಆ ಥರದ್ದು ಏನಾದರೂ ಇದೆಯಾ ಸರ್? ಓಕೆ, ಪೋಷಕರ ಕಡೆಯಿಂದ ಒಂದು ಕಡ್ಡಾಯ ಪತ್ರ ಒಂದು ತಗೋಬೇಕು ಅಂತ. ಯಾಕೆಂದರೆ ನಾವು ಇಲ್ಲಿ ಅಟೆಂಡೆನ್ಸ್ ಬಲವಂತ ಮಾಡಿ, ಅಟೆಂಡೆನ್ಸು ಕಂಪಲ್ಸರಿ ಇಲ್ಲ ಮತ್ತು ಬರಲೇಬೇಕು ಅಂತ ಏನಿಲ್ಲ. ಆನ್ಲೈನಲ್ಲೂ ಸಹಿತ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ. ಸರ್, ಒಂದು ಪರಿಸ್ಥಿತಿ ಬರ್ತಾ ಇರೋದು ಅಂತ ಇದೆ. ಆ ಸಂದರ್ಭದಲ್ಲಿ ಯಾಕೆ ಸ್ಕೂಲ್ ಅಂದ್ರೆ ಪೋಷಕರು ನೀವು ಯಾವ ರೀತಿ ಸರ್ ಧೈರ್ಯ ಇಡ್ತೀರಿ? ಯಾವ ಗ್ಯಾರಂಟಿ ಮೇಲೆ ಮಕ್ಕಳನ್ನ ಕಳಿಸ್ಬೇಕು? ಹೇಗೆ? ಎಲ್ಲರೂ ಕೂಡ 3ನೇ ಅಲೆ ಮಕ್ಕಳು ಕೋವಿಡ್ ದಿನ ಬಗ್ಗೆ ಶುರುಲಿ 3ನೇ ಅಲೆ ಮಕ್ಕಳು ಬರುತ್ತೆ ಅಂತ ಹೇಳ್ತಿದ್ದು ನಿಜ. ಅವಾಗ ಒಂದೇ ಒಂದು ಅವರ ಅಸಂಪ್ಷನ್ ಏನಿತ್ತು ಅಂದರೆ ಎಲ್ಲರಿಗೂ ವ್ಯಾಕ್ಸಿನ್ ಆಗಿರುತ್ತೆ, ಅದರಿಂದ ವ್ಯಾಕ್ಸಿನ್ ಆಗದೇ ಇರುವಂಥವ್ರ ಮೇಲೆ ಆ ಕೋವಿಡಿನ ವೈರಸ್ ಅಟ್ಯಾಕ್ ಮಾಡ್ಬೋದು ಅಂತ ಅವರು ಮುಂಚೆ ಕೊಟ್ಟಂಥ ವರದಿ. ಬಟ್ ಈಗ ಕಳೆದ 1 ತಿಂಗಳಿಂದ ಎಲ್ಲ ಹೇಳ್ತಿರುವಂಥ ಎಲ್ಲ ಪೀಡಿಯಾಟ್ರಿಷಿಯನ್ಸ್ ಹೇಳ್ತಿರೋ ಪ್ರಕಾರ ಮಕ್ಕಳಿಗೆ ಈ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಆದರೂ ಯಾವುದೇ ಥರವಾದಂಥ ಪ್ರಾಣಹಾನಿ ಇರಲ್ಲ ಅನ್ನುವಂಥ ಒಪಿನಿಯನ್ನು ತಾಂತ್ರಿಕ ಸಲಹಾ ಸಮಿತಿಯಿಂದನೂ ಬಂದಿದೆ. ಆ್ಯಕ್ಚುಲಾಗಿ ತಾಂತ್ರಿಕ ಸಲಹೆ ಸಮಿತಿಯಿಂದ 1ರಿಂದ 8 ಮಾಡಿ ಅಂತ ಶುರು ಮಾಡಿದರು. ಆದರೆ SOPಯನ್ನು ಆ ಮಕ್ಕಳುಗಳ ಕೈಲಿ ಫಾಲೋ ಮಾಡ್ಸೋಕ್ಕೆ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಉಲ್ಟಾ ಮಾಡ್ತಾಯಿದ್ದೀವಿ. ಈ ಮಕ್ಕಳುಗಳು SOP ಫಾಲೋ ಮಾಡ್ತು ಅಂದರೆ ನೆಕ್ಸ್ಟ್ ಹಂತದಲ್ಲ ಒಂದು ಪ್ರಯತ್ನ ಮಾಡೋಣ. ಆದರೆ ಕಳೆದ 1.5 ವರ್ಷದಿಂದ ನಮ್ಮ ಶಾಲೆಗಳು ನಡೆದಿದ್ದರಿಂದ ಇವ್ರುಗಳು ಒಂದು ಸ್ವಲ್ಪ